ಸುಮಾರು 1200 ವರ್ಷಗಳ ಪೂರ್ವದಲ್ಲಿ ನಿರ್ಮಾಣಗೊಂಡಿರುವ ಚರಿತ್ರೆಯನ್ನು ಹೊಂದಿರುವ ಕೇದಾರ್ ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀ ಹರಿಹರ ಕ್ಷೇತ್ರವು ನಿರ್ಮಾಣಗೊಂಡಿದ್ದು ಈ ಪ್ರಯುಕ್ತ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿದೆ. ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೇದಾರ್ ಉದ್ಯಾವರ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಆರಂಭವಾಗಿದೆ. ಪ್ರಥಮ ಹಂತವಾಗಿ ಹರಿಹರರ ದೇವರ ಶಿಲಾಮಯ ಗರ್ಭಗುಡಿ ಮತ್ತು ತೀರ್ಥ ಮಂಟಪ ನಿರ್ಮಾಣಗೊಂಡಿದ್ದು ಅಷ್ಟಬಂಧ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರಯುಕ್ತ ಅದ್ದೂರಿಯಾಗಿ ಹೊರ ಕಾಣಿಕೆಯನ್ನ ಮೆರವಣಿಗೆಯ ಮೂಲಕ ದೇವಾಲಯಕ್ಕೆ ಸಮರ್ಪಿಸಲಾಗಿದೆ. ಈ ಒಂದು ದೇವಸ್ಥಾನಕ್ಕೆ ನಾವು ಈಗಾಗಲೇ ವ್ಯವಸ್ಥಾಪನಾ ಸಮಿತಿ ಮತ್ತೆ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿಕೊಂಡು ಆ ರೀತಿಯ ಇದರ ಮುಖೇನ ನಾವು ಇದರಲ್ಲಿ ಯಾವುದೇ ಧರ್ಮ ಜಾತಿ ಅಥವಾ ಯಾವುದೇ ಪಂಥವನ್ನು ಭೇದ ಮಾಡದೆ ನಾವು ನಮ್ಮ ಈ ಉದ್ಯಾವರ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಅಥವಾ ದೂರದ ಮುಂಬೈ ಹೊರದೇಶದಿಂದಲ ಈ ಒಂದು ನಮಗೆ ದಾನಿಗಳು ಈ ಕಡೆ ಇಲ್ಲಿಗೆ ನಮ್ಮ ಸಹಾಯಹಸ್ತವನ್ನು ನೀಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಅನೇಕ ಕೆಲಸ ಕಾರ್ಯಕ್ರಮಗಳಾಗಲಿಕ್ಕೆ ಉಂಟು. ಆದ್ದರಿಂದ ನಾನು ಈ ಭಕ್ತಿಪೂರ್ವಕವಾಗಿ ಜನರಲ್ಲಿ ಅಪೇಕ್ಷಿಸುತ್ತೇನೆಂದರೆ ನಾವು ಈ ದೇವಸ್ಥಾನವನ್ನು ಒಂದು ತಳ ಮಟ್ಟಕ್ಕೆ ಒಂದು ಮೇಲ್ಮಟ್ಟಕ್ಕೆ ತರಬೇಕಾಗಿದೆ. ಆದ್ದರಿಂದ ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಒಂದು ಸರೋವರ ಮತ್ತೆ ಸುತ್ತುಬವಳಿಗಳಾಗಬೇಕಾಗಿದೆ. ಶ್ರೀ ಬ್ರಹ್ಮೇಶ್ವರ ಮಹಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಕೇದಾರ್ ಉದ್ಯಾವರ ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಆರಂಭವಾಗಿದ್ದು ಪ್ರಥಮ ಹಂತವಾಗಿ ಹರಿಹರರ ದೇವರ ಶಿಲಾಮಯ ಗರ್ಭಗುಡಿ ಮತ್ತು ತೀರ್ಥ ಮಂಟಪ ನಿರ್ಮಾಣಗೊಂಡಿದ್ದು ಅಷ್ಟಬಂಧ ಬಿಂಬ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಪ್ರಯುಕ್ತ ಅದ್ದೂರಿ ಮೆರವಣಿಗೆ ದೇವಾಲಯಕ್ಕೆ ಸಮರ್ಪಿಸಲಾಗಿದೆ. ಉದ್ಯಾವರ ಮತ್ತು ಪರವೂರ ಭಕ್ತರು ಬ್ರಹ್ಮ ಕಲಶೋತ್ಸವ ಪ್ರಯುಕ್ತ ಅದ್ದೂರಿ ಹೊರೆಕಾಣಿಕೆ ಸಮರ್ಪಿಸಿದ್ರು. ಉದ್ಯಾವರ ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ದೇವಾಲಯದ ಅರ್ಚಕರು ವಿಶೇಷ ಪೂಜೆ ಸಲ್ಲಿಸಿ ಹೊರಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ಈ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸುವ ಚಿಂತನೆ ಮಾಡಿ ನಾವು ಊರವರು ಮತ್ತು ನಮ್ಮ ಪರಿಸರದವರನ್ನು ಸೇರಿಸಿಕೊಂಡು ಕಮಿಟಿಯನ್ನು ಮಾಡಿಕೊಂಡು ಅದೇ ರೀತಿ ಈ ಜೀರ್ಣೋದ್ಧಾರವನ್ನು ಮಾಡಿದ್ದೇವೆ. ಈಗ ಈ ಜೀರ್ಣೋದ್ಧಾರದ ಕೆಲಸವು ಎರಡು ದೇವಸ್ಥಾನ ಮತ್ತು 2 ತೀರ್ಥ ಮಂಟಪದ ಕೆಲಸವಾಗಿಕೊಂಡು ಈಗ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶದ ಕಾರ್ಯಕ್ರಮ ಭಾಳ ಒಂದು ಅದ್ದೂರಿಯಿಂದ ನಡೆಯುತ್ತಿದೆ. ಅದಲ್ಲದೆ ಇನ್ನು ಸಮಗ್ರ ಅಭಿವೃದ್ಧಿ ಆಗಲಿಕ್ಕಿದೆ. ತೀರ್ಥ ಮಂಟಪ ಅಲ್ಲದೆ ಹೊರಾಂಗಣ ಮತ್ತು ಸುತ್ತುಪೌಳಿ ಹಾಗೂ ಕೆರೆ ಹಾಗೂ ಹೊರಗಿನ ಆವರಣಗಳಿಗೆ ಚಪ್ಪಡಿಕಲ್ಲು ಹಾಕುವುದು ಇನ್ನು ಸಾಧಾರಣ 3 ಕೋಟಿಯ ಕೆಲಸಗಳು ನಮ್ಮ ಈ ಕ್ಷೇತ್ರದಲ್ಲಿ ಆಗಲಿಕ್ಕಿದೆ. ಹೊರಕಾಣಿಕೆ ಮೆರವಣಿಗೆ ಉದ್ದಕ್ಕೂ ಚಂಡೆ ಕಳಸ ಹಿಡಿದ ಮಹಿಳೆಯರು ವಾದ್ಯದೊಂದಿಗೆ ಹೊರಕಾಣಿಕೆ ಮೆರವಣಿಗೆ ಮೆರುಗು ತುಂಬಿತ್ತು. ತರಕಾರಿ, ಅಕ್ಕಿ, ತೆಂಗಿನಕಾಯಿ, ಎಣ್ಣೆ ಭಕ್ತಾದಿಗಳು ಸಮರ್ಪಿಸಿದ್ರು. ಶ್ರೀ ಪರಮೇಶ್ವರ ಮಹಾಲಿಂಗೇಶ್ವರ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಅರ್ಚಕರು ಅವರ ಕಾಣಿಕೆಯನ್ನ ಸ್ವೀಕರಿಸಿದ್ರು. ಉದ್ಯಾವರ ಮಹತೋಬಾರ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಸನ್ನಿಧಿಯಿಂದ ನಮ್ಮ ಈ ಒಂದು ಮಹಾಲಿಂಗೇಶ್ವರ ಹಾಗೂ ಶ್ರೀ ಮಹಾವಿಷ್ಣುಮೂರ್ತಿ ದೇವರ ಈ ಒಂದು ಬ್ರಹ್ಮ ಕುಂಭಾಭಿಷೇಕ ಹಾಗೂ ಪ್ರತಿಷ್ಠೆಯ ಸಲುವಾಗಿ ನಡೆಸಿದಂಥ ಬಹಳ ಅದ್ಧೂರಿಯಾಗಿ ಹೊರೆಕಾಣಿಕೆ ಮೆರವಣಿಗೆ ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಭಕ್ತಾಭಿಮಾನಿಗಳು ಸೇರಿ ನಾವು ಎಣಿಸಿದ್ದಕ್ಕಿಂತ ಬಹಳಷ್ಟು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೆದು ಬಂದು ಇದೀಗ ಸನ್ನಿಧಿಯಲ್ಲಿ ಹೊರೆಕಾಣಿಕೆಯ ಒಂದು ಬೇರೆಯ ಒಂದು ಅದಕ್ಕೆ ವೇದಿಕೆಯನ್ನಿಟ್ಟು ಹಾಗೆ ಈಗಾಗಲೇ ನಿನ್ನೆ ದಿನ ನಮ್ಮ ಈ ಒಂದು
ಮಹಾಲಿಂಗೇಶ್ವರ ಹಾಗೂ ವಿಷ್ಣುಮೂರ್ತಿ ಸನ್ನಿಧಾನದಲ್ಲಿ ತಂತ್ರಿಯವರ ಒಂದು ಆಗಮನ ಪೂರ್ಣಕುಂಭ ಕಲಶದೊಂದಿಗೆ, ತದನಂತರ ನಡೆದಂಥ ಧಾರ್ಮಿಕ ಕಾರ್ಯಕ್ರಮ, ಸಂಜೆ ಶ್ರೀ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಒಂದು ವಾಸ್ತು ಪ್ರಕ್ರಿಯೆಗಳೆಲ್ಲ ಭಾಳ ಸಾಂಗವಾಗಿ ನೆರವೇರಿ ಬಂದಂಥ ಭಕ್ತರಿಗೆಲ್ಲ ಅನ್ನಪ್ರಸಾದದ ಒಂದು ಕಾರ್ಯಕ್ರಮ ಸಹ ಈ ಒಂದು ಸನ್ನಿಧಾನದಲ್ಲಿ ನಡೆದಿದೆ. ಇದೇ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಕೊರಂದ್ರಪಾಡಿ, ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಮಾಜಿ ಶಾಸಕರಾದ ವಿನಯ್ ಕುಮಾರ್ ಉದ್ಯಾವರ, ಗ್ರಾಮಸ್ಥರು, ಭಕ್ತಾದಿಗಳು ಉಪಸ್ಥಿತಿ ಇದ್ದರು. ಹರಿಹರರ ಪುಣ್ಯ ಕ್ಷೇತ್ರವಾಗಿ ನವೀಕರಣದೊಂದಿಗೆ ಮೇ 22ರಿಂದ ಮೇ 30ರ ಪರ್ಯಂತ ಪುನಃ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವು ಕ್ಷೇತ್ರದ ತಂತ್ರಿ ಕೊರಂಗ್ರಪಾಡಿ ಕೃಷ್ಣಮೂರ್ತಿ ತಂತ್ರಿ, ಪ್ರಧಾನ ಅರ್ಚಕ ಸುಧೀಂದ್ರ ಉಪಾಧ್ಯಾಯ ನೇತೃತ್ವದಲ್ಲಿ ನಡೆಯಲಿದೆ. ಪ್ರಮೋದ್ ಸುವರ್ಣ ಕಡ್ಪಾಡಿ, ಸ್ಪಂದನ ನ್ಯೂಸ್, ಉದ್ಯಾವರ.